ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕನಕದಾಸ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಥಬೀದಿಯಲ್ಲಿರುವ ಕನಕದಾಸನ ವಿಗ್ರಹಕ್ಕೆ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಕನಕದಾಸರ ಕುರಿತಾದ ಹರಿಕಥಾ ಕಾರ್ಯಕ್ರಮ ನಡೆಯಿತು. ಬಳಿ ಹೋಗಿ ಹೇಳ್ತಾರೆ, ಕನಕದಾಸರು ಸಿಗಲಿಲ್ಲ ಎಂಬುದಾಗಿ. ಇತ್ತ ಕನಕದಾಸರು ಹರಿಸ್ಮರಣೆಯನ್ನು ಮಾಡುತ್ತಾ ಬೆಟ್ಟದ ಮೇಲೆ ಬಂದಿದ್ದಾರೆ. ಶ್ರೀನಿವಾಸನ ಕಲ್ಯಾಣೋತ್ಸವವಲ್ಲವೇ ಎಲ್ಲೆಲ್ಲೂ ಜನಸಂದಣಿ, ಎಲ್ಲಿ ನೋಡಿದರಲ್ಲಿ ಜನರು. ಉಳಿದು ವಿಶ್ರಾಂತಿ ಪಡೆಯಲು ಜಾಗವಿಲ್ಲ, ಯಾರ ಪರಿಚಯವೂ ಇಲ್ಲ. ಬರಿಗಾಲಿನಲ್ಲಿ ನಡೆದು ಬಂದ ಇವರಿಗೆ ದಣಿವು, ಬಾಯಾರಿಕೆ, ಹಸಿವು ಎಲ್ಲವೂ ಒಟ್ಟಿಗೆ ಆಗಿದೆ. ಒಂದು ಕಡೆಯಲ್ಲಿ ಕತ್ತಲು, ಇನ್ನೊಂದು ಕಡೆಯಲ್ಲಿ ಚಳಿಯ ಬಾಧೆ. ಇವೆಲ್ಲವನ್ನು ಸಹಿಸಿ ಕನಕದಾಸರು, ಅಯ್ಯ ದೇವ, ಇದೇನಾ ನಿನ್ನ ವೈಭವದ ಕಲ್ಯಾಣೋತ್ಸವ? ಹಸಿದಿದ್ದೇನೆ ಎಂದು ದೇವರನ್ನು ನಿಂದಿಸಿ ನಿಂದಾಸ್ತುತಿಯೊಂದನ್ನು ಹೇಳ್ತಾರೆ. ಬಂದೆ ಬಯ್ಯ ಗೋವಿಂದ ಸೆಟ್ಟೆ ನಿನ್ನ ಹರಿವಾಣ ತೀರ